ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಅಭಿನಂದನೆಯಿಂದ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬೆನ್ಮ ಗ್ರಾಮದ ನಾಗರಿಕರು, ಅದೇ ರೀತಿ ವಿದ್ಯಾರ್ಥಿಗಳ ಪೋಷಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾನಿಸಿಕೊಡಬೇಕಾಗಿ ತಮ್ಮಲ್ಲಿ ಆತ್ಮೀಯತೆಯಿಂದ ಕೇಳಿಕೊಳ್ತಾ ಇದೆ. ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳಾಗಿದ್ದುಕೊಂಡು 3 ಪ್ರದೇಶಗಳ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಸಮಯದ ಮಧ್ಯೆಯೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಧಾರಲಕಟ್ಟೆಗೆ ಆಗಮಿಸಿ ನಮ್ಮ ಈ ಪದವಿ ಪೂರ್ವ ಕಾಲೇಜನ್ನು ಉದ್ಘಾಟನೆಗೊಳಿಸಿದ್ದಾರೆ. ಸನ್ಮಾನ್ಯರನ್ನು ಸ್ವಾಗತಿಸಲಿದ್ದಾರೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಅಬ್ದುಲ್ ಸತ್ತಾರ್ ಸರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಬ್ದುಲ್ ಸತ್ತಾರ್ ಸರ್ ಆರೋಗ್ಯ ಸಚಿವರನ್ನು ಸನ್ಮಾನಿಸಿದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಬಹು ಪ್ರೀತಿಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸರ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗಾಗಲೇ ಕಳೆದ ವರ್ಷ ಅಂತಂದ್ರೆ 2025-26ನೇ ಸಾಲಿನಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಹಾಜರಾದಂಥ 68 ವಿದ್ಯಾರ್ಥಿಗಳೆಲ್ಲರೂ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಶೇಕಡ 100% ರಿಸಲ್ಟ್ ಅನ್ನ ಈ ಒಂದು ನಮ್ಮ ವಿದ್ಯಾಸಂಸ್ಥೆಗೆ ನೀಡಿದ್ದಾರೆ. ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇತ್ತು ಸರ್. ಅದೇ ರೀತಿಯಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ತಮಗಾಗಿ ಕಾಯ್ದಿರಿಸಿರುವಂತಹ ಆಸನದಲ್ಲಿ ಕುಳಿತುಕೊಂಡು ಸನ್ಮಾನ್ಯ ಆರೋಗ್ಯ ಸಚಿವರು ಇದೆಲ್ಲ ಕೊಟ್ಟು ಸರಿಪಡಿಸಿದೆ ಮತ್ತು ಕೂಡ ಈಗ ಅದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಆ ಕಾಲದಲ್ಲೇ ಈ ಶಾಲೆ ಇತ್ತು. ಆದರೆ ಈ ಭಾಗದ ಮಹಾನ್ ವ್ಯಕ್ತಿಗಳು ಅರಸರಾಜ ಮುದ್ದೆ ಕೂಡ ಇದೇ ಶಾಲೆಯಲ್ಲಿ ಓದಿದವರು. ಇದು ಅತ್ಯಂತ ಸುಂದರವಾಗಿ ಬೆಳೆದಿದೆ. ಅಸವಿಗೋಳಿಯ ಶಾಲೆ ನಮ್ಮ ದುರದೃಷ್ಟವೋ ಏನೋ ಅದು ಕಾಣೆಯಾಗಿದೆ. ಆದರೆ ಆ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇನಿದ್ದೀವಿ ನಾವು ಅತ್ಯಂತ ಜಾಗರೂಕತೆಯಿಂದ ಇವತ್ತು ಕೂಡ ಆ ಶಾಲೆಯನ್ನು ನೆನೆಸಿಕೊಳ್ಳುವ ಮನೋಭಾವ ನಮ್ಮಲ್ಲಿದೆ. ನನಗೆ ಕಲಿಸಿದಂಥ 3 ಮಾಸ್ಟರ್ಗಳು ಅಂದರೆ 4ನೇ ಕ್ಲಾಸ್ನಲ್ಲಿ 4 ಮಾಸ್ಟರ್ಗಳಿದ್ದರು. 5 ಮಾಸ್ಟರ್ಗಳು 5ನೇ ಕ್ಲಾಸ್ವರೆಗೆ ಇತ್ತು ಆ ಶಾಲೆಯಲ್ಲಿ. ಮೊದಲನೇದಾಗಿ ಟೀಚರ್ ಅವರು ಜೀವಂತವಾಗಿದ್ದಾರೆ. ಮೊನ್ನೆ ತಾನೇ ಅವ್ರನ್ನು ನಾನು ನಮ್ಮ ಸಂಸ್ಥೆಗೆ ಕರೆಸಿ ಗೌರವಿಸಿದೆ ಅವ್ರನ್ನ. ಮೊದಲನೇ ಕ್ಲಾಸಲ್ಲಿ ಅವರಿದ್ದರೆ 2ನೇ ಕ್ಲಾಸಲ್ಲಿ ದಿವಂಗತ ಕಿಟ್ಟಪ್ಪ ಮಾಸ್ಟರ್ ಇದ್ದರು. ಅವರು ಹಾಕಿಕೊಟ್ಟ ದಾರಿ, ಅವರ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅದು ಯಾವತ್ತೂ ಕೂಡ ಮರೆಯಬಾರದಂಥ ಒಂದು ಘಟನೆ. ಕಾರಣ ಅವರು ಅತ್ಯಂತ ಬಲಶಾಲಿ. ಇಲ್ಲಿ ಅವರ ಮಗ ಪೂಂಜರು ಅಂತೇಳಿ, ರಮನಾಥ ಪೂಂಜರು ಅವರ ಮಗ. ಆದರೆ ಅವರು ಶಾಲೆಗೆ ಬರುವ ಆ ಕಾಲದಲ್ಲಿ ಜುಬ್ಬ ಹಾಕ್ಕೊಳ್ತಾ ಇದ್ರು. ಆದರೆ ಬಲಬದಿಯಲ್ಲಿ ಅಥವಾ ಎಡಬದಿಯಲ್ಲಿ ಒಂದು ಬಾಟ್ಲಿ ಇರ್ತಿತ್ತು ಅವರಿಗೆ. ಅವರನ್ನು ಗೇಲಿ ಮಾಡಿದರೆ, ನಾವು ಮಕ್ಕಳು ಗೇಲಿ ಮಾಡಿದಾಗ
ಚಬುಕಿನ ಬೆತ್ತದಲ್ಲಿ ಪೆಟ್ಟು ತಿಂದ ರುಚಿ ಈಗಲೂ ನಮಗಿದೆ. ಆವತ್ತು ಅವರು ನಾವು ತಪ್ಪು ಮಾಡದೇ ಇದ್ದಿದ್ದಕ್ಕೆ ಹೊಡೆಯುತ್ತಿರಲಿಲ್ಲ. ನಾವೊಂದು 2 ಬ್ರಾಹ್ಮಣರ ಮಕ್ಕಳು, ನಾನು, ಇನ್ನು ಹಸೈಗೋಳಿಯಲ್ಲಿ ಈಗಲೂ ಜೀವಂತವಾಗಿದ್ದಾರೆ ವಿಠಲಕಾಜಿ ಅವರ ಮಗ ಹಣ್ಣು ಅಂತ ಹೇಳುವವರು, ಈಗ ಶ್ರೀನಿವಾಸ ಅಂತ ಅವರು ಹೇಳ್ತಾರೆ. ನಮ್ಮ ಉಪಟಳಕ್ಕೆ ಅವರ ಪೆಟ್ಟು ತಿಂದು 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 ಯಾಗೋ 2ನೇ ಕ್ಲಾಸ್ ಪಾಸಾಗಿ 3ನೇ ಕ್ಲಾಸ್ನಲ್ಲಿ ಓದೆವು. 3ನೇ ಕ್ಲಾಸ್ನಲ್ಲಿ ಇಸ್ಮಾಯಿಲ್ ಮಾಸ್ಟರ್ ನಮಗೆ ಮಾಸ್ಟರ್ ಆದರು. ಅಲ್ಲಿಂದ 4ನೇ ಕ್ಲಾಸಿಗೆ ಹೋದೆ. 4ನೇ ಕ್ಲಾಸಿಗೆ ಹೋಗೋ ಶಂಕರ ಭಟ್ರು ನಮ್ಮ ಮಾಸ್ಟರ್ ಆದರು. ಅಲ್ಲಿ ಒಂದು ಥರದ ಪೀಠಾಳಿಗೆ ತೋರಿಸಿ ಶಾಲೆಯಿಂದ ಹೊರ ಉಳಿಬೇಕಾಯಿತು. ಶಂಕರ ಭಟ್ರು ನಮ್ಮ ಮನೆ ತಾಯಿಯವರೆಗೆ ಬಂದರು, ನಿಮ್ಮ ಮಗನನ್ನು ಕಳಿಸ್ಕೊಡಿ, ವಿದ್ಯಾಭ್ಯಾಸ ಕಲಿತಾ ನಾವು ಅಂತೇಳಿ. ನಾನು ಒಳ್ಳೆ ಅಂದೆ, ಹೋಗಲಿಲ್ಲ. ಅದು ಇವತ್ತಿನವರೆಗೆ ಅಲ್ಲಿ ಮಗುವೂ ಮಾಡಲಿಲ್ಲ. 4ನೇ ಕ್ಲಾಸ್ ಪಾಸೂ ಆಗಲಿಲ್ಲ. ಆದರೆ ಆ ಮಾಸ್ಟರ್ಗಳನ್ನು ನನಗೆ ಇವತ್ತು ಕೂಡ ಇದರ ಮಧ್ಯದಲ್ಲಿ ಒಂದು ಸಲ ಹೆಂಕಪ್ಪ ಮಾಸ್ಟರ್ ಫೋನ್ ಮಾಡಿದರು, ಮೋನು ನನಗೆ ನನ್ನ ಮಗಳಿಗೆ ಒಂದು ಟೀಚರ್ ಪೋಸ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಕೊಡು ಅಂತೇಳಿ. ಆವಾಗ ನಾನು ಅದನ್ನು ಅನಲೈಸ್ ಮಾಡಿ ಕೇಳಿ ಎಲ್ಲ ಮಾಡುವಾಗ ಮತ್ತೊಂದು ಸಲ ಅವರಿಗೆ ಫೋನ್ ಮಾಡಿ ಮಾತಾಡುವುದಕ್ಕೆ ಅಂಜಿಕೆ ಆಗಿದ್ದು ನನಗೆ, ಏನಾದರೂ ಮಾಸ್ಟರ್ ತಪ್ಪು ತಿಳ್ಕೊಳ್ತಾರಾ ಅಂತೇಳಿ. ಆದರೆ ನಾನು ಅವರಿಗೆ ಫೋನ್ ಮಾಡಲಿಲ್ಲ, ಮಾಡೋಕ್ಕೆ ಧೈರ್ಯನೂ ಬರಲಿಲ್ಲ. ಕಾರಣ ಯಾಕೆ ಅಂದರೆ ನಾನು ಹೆದರಿಯಲ್ಲ, ಆದರೆ ಆ ಮನಸ್ಸಂಕೋಚ, ಮಾಸ್ಟರ್ ಅಂತ ಹೇಳುವ ಗೌರವ. ಅದೇ ಥರ ಈಗ ಮಹಾನ್ ಮೇಡಮ್ ಅವರು, ಪ್ರಿನ್ಸಿಪಾಲ್ರವರು ಇವತ್ತು ಮಾತಾಡುವಾಗ ಅವರ ಮನಸ್ಸಿನ ಆ ಒಂದು ಆಕಾಂಕ್ಷೆ, ಆಸೆಗಳನ್ನು ಹೇಳಿದರು. ಇಲ್ಲಿಯ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು, ಅವರು ಮುಂದೊಂದು ದಿನ ಅವರ ಕಾಲ ಮೇಲೆ ನಿಲ್ಲಬೇಕು ಅಂತ ಹೇಳುವಂಥದ್ದು. ವಿದ್ಯಾಭ್ಯಾಸವನ್ನು ಈ ಭಾಗದಲ್ಲಿ ನಮ್ಮ ಕಾಲದಲ್ಲಿ ಯಾರೂ ಇಲ್ಲ. ಹಣವಂತರು ಬಡವರು ತಾರತಮ್ಯದಲ್ಲಿ ಹಣವಂತರಾದರೆ ಮಾತ್ರ ಈ ಭಾಗದ ಬಟ್ಟೋರಿಯಿಂದ ಹಿಡಿದು ಈ ದೇರಳಕಟ್ಟೆ ಎಲ್ಲವೂ ಆನಂದಾಶ್ರಮ ಸ್ಕೂಲ್ ಮಾತ್ರ ಹೈಸ್ಕೂಲು. ಅದರ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕೂಲ್ಗಳಿಲ್ಲ. ಅದಕ್ಕೆ ಹೋಗುವುದಾದರೆ ನಮ್ಮವರು ಒಂದು 2-3 ಕುಟುಂಬ, ಸಾಮಣಿಗೆಯವರು ಅಥವಾ ಪಟ್ಟೋರಿ ಕಾದರ್ಬೇರೆ ಮಕ್ಕಳು ಅಥವಾ ಬಂಟರ ಮಕ್ಕಳುಗಳು ಅಲ್ಲಿಗೆ ಹೋಗಿ ಕಲಿಯುವಂಥದ್ದು. ನಮ್ಮಂಥ ಬಡವರಿಗೆ ಆ ಕನಸಿನ ಮಾತು ವಿದ್ಯಾಭ್ಯಾಸ. ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಬೇಕು ಅಂತ ಹೇಳುವ ಮನೋಭಾವ ಹುಟ್ಟುಕೊಂಡು 1999ರಲ್ಲಿ ದೇರಳಕಟ್ಟೆಯಲ್ಲಿ ನಮ್ಮ ಕಣಜೂರು ಸ್ಕೂಲನ್ನು ಸ್ಥಾಪಿಸಿದೆ. ಆವಾಗ ಅನೇಕ ಜನಗಳು ಮಂಗಳೂರಿನಲ್ಲಿ ವಿದ್ವಾಂಸರು, ನಮಗೆ ಒಂದನೇದಾಗಿ ಸಾಧುಗುಂಜಿ ಮಾಸ್ಟ್ರು, 2-3 ವಕೀಲರು, ರಮೀಲಾ ಶೇಖರ್ ಅವರು, ಇವರೆಲ್ಲ ನನಗೆ ಸಹಾಯ ಮಾಡಿದರು. ಆದರೆ ಅವರೆಲ್ಲ ಕೇಳ್ತಾ ಇದ್ದಿದ್ದು, ನಿನಗೆ ಈ ಬುದ್ಧಿ ಯಾಕೆ ಬಂತು ಅಂತ. ನೀನೊಬ್ಬ ವ್ಯಾಪಾರಿ, ನಿನಗೆ ಈ ಒಂದು ಮನೋಭಾವ ಯಾಕೆ ಬಂತು? ಅದರಲ್ಲೂ ಕೂಡ ಅನೇಕ ಕಾರಣಗಳಿದೆ ಅದರಲ್ಲಿ. ಅದು ಸುಮ್ಮನೆ ಆಗಿ ಕಣಜೂರು ಸಂಸ್ಥೆ ಓಪನ್ ಮಾಡಲಿಲ್ಲ ನಾನು. ಯಾಕಂದರೆ ನಾನು ಆ ಕೆಟಗರಿಯ ಮನುಷ್ಯನೇ ಅಲ್ಲ, ನನ್ನ ತಂದೆಯೂ ಕೂಡ ಅಲ್ಲ. ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ. ಮೊದಲನೇ ಪ್ರಾಶಸ್ತ್ಯದಲ್ಲಿ 2007ರಲ್ಲಿ ಮಹಿಳಾ ಕಾಲೇಜನ್ನು ಸ್ಥಾಪನೆ ಮಾಡಿದ ಕೀರ್ತಿ ಕೂಡ ಕಣಜೂರು ಸಂಸ್ಥೆಗೆ ಇದೆ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಪ್ರಿನ್ಸಿಪಾಲ್ರು ಅವರ ಮನದಾಳದ ಮಾತನ್ನು ಹೇಳುವಾಗ
ನನಗೂ ಕೂಡ ಒಂದು ಸ್ವಲ್ಪ ನಾನು ಮಾಡಿದ ಕೆಲಸ ಉತ್ತಮ ಅಂತ ಹೇಳುವಂಥದ್ದನ್ನು ಜನಗಳು ತಿಳ್ಕೊಳ್ಬಹುದು ಅಂತ ಹೇಳುವ ಆಶಾಭಾವನೆ ನನ್ನಲ್ಲಿ ಬಂತು. ಅವರ ನಿವೃತ್ತಿ ಜೀವನ ಅತ್ಯುತ್ತಮವಾಗಿರಲಿ. ನೀವು ಇನ್ನೂ ಕೂಡ ಹಲವಾರು ವರ್ಷ ಈ ಸಮಾಜಕ್ಕೆ ಸೇವೆ ಸಲ್ಲಿಸಲು ನಿಮಗೆ ದೇವರು, ನೀವು ನಂಬಿದಂತಹ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅಂತೇಳಿ ನಮ್ಮ ಸತ್ತಾರ್ನ ಬಗ್ಗೆ ಒಂದು ಮಾತು ಹೇಳಿದ್ರೆ ತಪ್ಪಾಗ್ತದೆ. ಏನು ನೀವು ನಾನು ಯಾವತ್ತೂ ದೇಳಗಟ್ಟೆಗೆ ಫಂಕ್ಷನಿಗೆ ಕರೆದ್ರೆ ಬರುವುದಿಲ್ಲ, ಇವತ್ತು ನೀವು ಬರಲೇಬೇಕು ಅಂತ ಹೇಳಿದರು. ಇಲ್ಲ, ನಾನು ಇಲ್ಲಿ ನಮ್ಮಲ್ಲಿ ಮಗನು ಕೂಡ ಇವತ್ತು ಇಲ್ಲ, ಹೊರಗಡೆ ಹೋಗಿದ್ದಾರೆ, ಬರುವುದು ಬೇಕಾ ಅಂತ ಕೇಳಿ, ಇಲ್ಲ ಬರಲೇಬೇಕು ನೀವು ಅಂತ, ಅದಕ್ಕೋಸ್ಕರ ಬಂದಿದ್ದೀನಿ. ಇದು ಮೊಟ್ಟ ಮೊದಲನೇದಾಗಿ ಇದನ್ನು ನೋಡಿ ಕೂಡ ತುಂಬ ಸಂತೋಷ ಆಯಿತು. ಸಮಾಜ, ನಮ್ಮ ದೇಶ ಬೆಳಿಬೇಕಾದರೆ ಹಳ್ಳಿಗಳು ಬೆಳಿಬೇಕೇ ವಿನ ಪಟ್ಟಣಗಳು ಬೆಳೆದರೆ ಈ ದೇಶ ಒಳ್ಳೆಯದಾಗುವುದಿಲ್ಲ. ಅದು ಎಷ್ಟೇ ಬೆಳೆದರೂ ಅಷ್ಟಕ್ಕಷ್ಟೇ ಪಟ್ಟಣ. ಆದರೆ ಹಳ್ಳಿಗಳು ಬೆಳೆದರೆ ಈ ಗ್ರಾಮ ಮಾತ್ರ ಅಲ್ಲ, ಈ ಸಂಸ್ಥೆ ಮಾತ್ರ ಅಲ್ಲ, ಈ ದೇಶವೂ ಕೂಡ, ಈ ರಾಜ್ಯ ದೇಶ ಎಲ್ಲವನ್ನೂ ಬೆಳೆಯುವುದಂಗಾಗುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಉತ್ತಮ ಭವಿಷ್ಯ. ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಇನ್ನೊಂದು ದಿನ ಈ ದೇಶದ ಚುಕ್ಕಾಣಿ ಹಿಡಿಯುವ, ಅದು ಹುಡುಗರಾಗಿರಲಿ ಹುಡುಗಿಯರಾಗಿರಲಿ ಅತ್ಯುತ್ತಮ ಸಾಧನೆಗೈದು ಉನ್ನತ ಸ್ಥಾನಕ್ಕೆ ಏರುವಂತಾಗಲಿ ಅಂತೇಳಿ ಹಾರೈಸಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಆಸೀನರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ವಿದ್ಯಾರ್ಥಿಗಳನ್ನ ಮನದುಂಬಿ ಹರಿಸಿ ಅವರ ಮುಂದಿನ ಭವಿಷ್ಯಕ್ಕೆ ಉಜ್ವಲವನ್ನ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿ ವರೇಣ್ಯರು ಈ ವಿದ್ಯಾರ್ಥಿಗಳನ್ನ ಹರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನುಳಿದಂಥ ಎಲ್ಲ ವಿದ್ಯಾರ್ಥಿನಿಯರು ಯಾರೆಲ್ಲ ಎಲ್ಲೆಲ್ಲಿ ಇದ್ದೀರಾ, ದಯವಿಟ್ಟು ಮುಂದೆ ಬನ್ನಿ ಮಕ್ಕಳೇ. ಇದೊಂದು ಉತ್ತಮ ಸಮಯ, ಅವಕಾಶ ನಿಮಗೆ. ನೀವು ಕಲಿತಂಥ ವಿದ್ಯಾಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಸಮಾರಂಭದಲ್ಲಿ ನಿಮಗೆ ಒಂದು ಅಭಿನಂದನಾ ಕಾರ್ಯಕ್ರಮ. ಸುಂದರ ಕಾರ್ಯಕ್ರಮದ ಬಹುಮಾನ ವಿತರಣೆಯ ಆಯೋಜಕರು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟಬಲ್ ಟ್ರಸ್ಟ್, ರಿಜಿಸ್ಟರ್, ದೇಳಗಟ್ಟೆ, ಮಂಗಳೂರು. ಅವರು ಕಳೆದ ವರ್ಷ ಸಾಧನೆಯನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೆನಪಿನ ಕಾಣಿಕೆ, ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಳೆದ ವರ್ಷ SSLC ತರಗತಿಯಲ್ಲಿ 16 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ನಗದು ಬಹುಮಾನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ. ಅದೇ ರೀತಿಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನವೂ ಕೂಡ ಇದೆ. ಇದೊಂದು ನಿಮ್ಮ ಭಾಗ್ಯ ಮಕ್ಕಳೇ. ಯಾಕಂತಂದ್ರೆ 100% ರಿಸಲ್ಟ್ ಅನ್ನ ಕೊಟ್ಟಿದ್ದೀರಾ. ಆ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ನಿಮ್ಮನ್ನ ಗುರುತಿಸಿ ಇವತ್ತು ಇಷ್ಟು ದೊಡ್ಡ ಸಭಾ ವೇದಿಕೆಯಲ್ಲಿ ನಿಮ್ಮನ್ನ ಸನ್ಮಾನಿಸ್ತಾ ಇದ್ದಾರೆ ಸನ್ಮಾನ್ಯ ಆರೋಗ್ಯ ಸಚಿವರು. ಆದ ಕಾರಣ ಯಾವ ವಿದ್ಯಾರ್ಥಿಗಳು ಕೂಡ ಈ ಸುಂದರವಾದಂಥ ಅವಕಾಶವನ್ನ ಕಳ್ಕೊಳ್ಳದೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಚಂದಗಾಣಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ರೀತಿಯಲ್ಲಿ ಇಂದು ಸನ್ಮಾನವನ್ನ ಪಡೆದಂತ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾಗಿರಲಿ. ಆ ಒಂದು ಅಭಿನಂದನಾ ಸ್ಮರಣಿಕೆಯಲ್ಲಿ ಇದೆ ಮಕ್ಕಳೇ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂಬ ಹಾರೈಕೆಗಳು ಎಂಬಂತ ವಿಶೇಷ ನುಡಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಅಬ್ದುಲ್ ಕರೀಂ ಸರ್ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್.
ಇದೀಗಾಗಲೇ ಸನ್ಮಾನ್ಯ ಆರೋಗ್ಯ ಸಚಿವರು ನಮ್ಮ ಮುದ್ದು ವಿದ್ಯಾರ್ಥಿಗಳನ್ನ ಅಭಿನಂದಿಸ್ತಾ ಇದ್ದಾರೆ. ಅವರ ಜೀವನ ಭವಿಷ್ಯ ಉಜ್ವಲವಾಗಲಿ ಎಂಬಂತ ಶುಭ ಹಾರೈಕೆಗಳೊಂದಿಗೆ ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಇಂದಿನ ಈ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ ದೇರಳಕಟ್ಟೆ, ಮಂಗಳೂರು. ಅವರಿಗೆ ಮನಪೂರ್ವಕವಾಗಿ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಡಾಕ್ಟರ್ ಶಕೀಲ್ ಸರ್. ಅದೇ ರೀತಿಯಲ್ಲಿ ಇಂದಿನ ಈ ಸುಂದರ ವೇದಿಕೆಯಲ್ಲಿ ಇನ್ನೊಂದು ಕಾರ್ಯಕ್ರಮ, ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮ. ಅದನ್ನ ಶ್ರೀಯುತ ಹಮೀದ್ ಸರ್ ಅವರು ನೀಡ್ತಾ ಇದ್ದಾರೆ. ಆ ಕೆಲವು ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ತೇನೆ. ಈ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ಸನ್ಮಾನ್ಯ ಆರೋಗ್ಯ ಸಚಿವರಿಂದ ಸನ್ಮಾನವನ್ನಗೊಳ್ಳುವಂತಹ ಸುಸಂದರ್ಭ. ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವಂತಹ ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮ. ಆ ವಿದ್ಯಾರ್ಥಿಗಳ ಹೆಸರನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಆ ವಿದ್ಯಾರ್ಥಿಗಳು ಮುಂದಕ್ಕೆ ಬಂದು ತಮ್ಮ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಬೇಕು. ಶಿವಕುಮಾರ್, ನಫೀಸತುಲ್ ಮಿಶ್ರಿಯಾ, ಜೋಯಾದ್, ಅಬ್ದುಲ್ ಶಮ್ಮಾಸ್, ಇಬ್ರಾಹಿಂ ಶಮ್ಮಾಸ್, ತನುಶ್ರೀ, ನಫೀಸತುಲ್ ಶಿಫಾ, ಮೈಮುನತ್ ಶಾಜಾ. ಈ ಶುಭ ಸಂಜೆಯಲ್ಲಿ ಸುಂದರವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಮರುಮ್ ಕೋಟ್ಯಾಜರವರ ಮಗನಾದಂತಹ ಹಮೀದ್ರವರು ಈ ನೋಟ್ ಪುಸ್ತಕಗಳನ್ನು ಹಾಗೂ ಭಾಗಶೀಲವನ್ನು ಮಕ್ಕಳಿಗೆ ದಾನವಾಗಿ ನೀಡಿದ್ದಾರೆ. ಅಭಿನಂದನೆಗಳು ಸರ್. ತಮ್ಮ ಬಿಡುವಿಲ್ಲದ ಸಮಯದ ಮಧ್ಯದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ತಾವುಗಳು ಚಂದವಾಗಿ ಕಟ್ಟಿಸಿದಿರಿ. ಬಂದು ಕ್ಷೇತ್ರಕ್ಕೆ ಬಂದು ಬೆಳಗಿದೆ ಕ್ಷೇತ್ರ, ಅದು ನಿಮ್ಮಯ ಸೂತ್ರ. ರಾಜೇಶ್ವರ ಗಣಿ ನಿಮ್ಮನ್ನು ಹೊಗಳುತ್ತಲೇ ಇರಲಿ, ನಿಮ್ಮನ್ನು ತೆಗಳುತ್ತಲೇ ಬರಲಿ. ನೀವೆಂದು ಸೋಲಲ್ಲ, ನೀವು ಗೆದ್ದು ಬೀಗಿಲ್ಲ. ಬಡವರ ಇರಲಿ, ಧನಿಕರ ಬರಲಿ, ನೀವು ಭೇದ ತೋರಿಲ್ಲ. ಕಿರಿಯರೇ ಇರಲಿ, ಹಿರಿಯರೇ ಬರಲಿ, ದರ್ಪವ ಮಾಡಿಲ್ಲ. ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ ದೇರಳಕಟ್ಟೆ, ಮಂಗಳೂರು. ಇವರಿಂದ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮ. ಸೂರ್ಯನ ಹಾಗೆ ಚಂದ್ರನ ಹಾಗೆ ಬೆಳಗಲಿ ನಿಮ್ಮ ಕೀರ್ತಿ ಪತಾಕೆ. ನಿಮ್ಮನ್ನು ಪಡೆದ ನಾವುಗಳೆಲ್ಲ ಪುಣ್ಯವಂತರು, ನಾವೇ ಭಾಗ್ಯವಂತರು. ಎಲ್ಲರೂ ಸನ್ಮಾನ್ಯ ಆರೋಗ್ಯ ಸಚಿವರ ಮಾತುಗಳನ್ನು ಆಲಿಸಲು ಇಟ್ಟಿರುವಂತಹ ಆಸನಗಳಲ್ಲಿ ಉಪಸ್ಥಿತರಿದ್ದು ಅವರ ಮಾತುಗಳಿಗಾಗಿ ಕಿವಿಯನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢ ಶಾಲೆ ದೇರಳಕಟ್ಟೆ ಹಾಗೂ ಬಹುಶಃ ಈಗ ಪದವಿ ಪೂರ್ವ ಪರಿವರ್ತನೆಗೊಂಡಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಹಿಳಾ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಇನ್ನಿತರ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸವಲತ್ತು ಮತ್ತು ಇನ್ನಿತರ ಈ ಒಂದು ಶಾಲೆಯ 100% ಮಾರ್ಕ್ ಪಡೆದಂಥ ಎಲ್ಲ
ಆ ಸಂಭ್ರಮದ ಮತ್ತು ಸಂತೋಷದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ಶಾಲಾ ಸಮಿತಿ ಅಧ್ಯಕ್ಷರು ಗೌರವಾನ್ವಿತ ಹಾಜಿ ಯೂಸುಫ್ ಬಾವಕನವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಕಾನಚೂರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕಾನಚೂರು ಮೋನಕ್ಕನವರೇ, ಬೆಳ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸನ್ಮಿತ ಸತ್ತರ್ ಅವರೇ, ಮಾಜಿ ಅಧ್ಯಕ್ಷ ಅಂತ ನಮ್ಮ ವಿಜಯಕ್ಕನವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಗರ ಸದಸ್ಯರಂತ ಮೊಹಮ್ಮದ್ ರವರೇ, ಕೊಂಡಾನ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಗೌರವಿತರಾಗಿರುವಂಥ ಅರ್ಷದ್ ಮುಜ್ಜರ್ ಅವರೇ, ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಸನ್ಮಿತರಾಗಿರುವಂಥ ಸುರೇಶ್ ಭಟ್ಟಂಗರ್ ಅವರೇ, ಮಾಜಿ KSRTC ಡೈರೆಕ್ಟರ್ ಬ್ಲಾಕಿನ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟಿ ಬೊಳ್ಯಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಬಂಡರ್ ಸಂಘದ ಮಾಜಿ ಅಧ್ಯಕ್ಷ ಅಂತ ಸುರೇಶ್ ಚೌಟರ್ ಅವರೇ, ನಮ್ಮದೇ ಉಪಸ್ಥಿತವಂಥ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರಾಗಿರುವಂಥ ಸನ್ಮಿತ ರವಿರಾಜ್ ಶೆಟ್ಟಿರವರೇ, ವೇದಿಕೆ ಮೇಲೆ ಇನ್ನಿತರ ನಮ್ಮ ನಮ್ಮ ಸನ್ನಿಹಿತರು ಹಾಗೂ CM ಗ್ರೂಪ್ನ ಮಾಲೀಕರು ಮತ್ತು ವಿವಿಧ ತಮ್ಮ ಸಹಕಾರ ಕೊಡ್ತಿರುವಂಥ CM ಫಾರೂಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ನಮ್ಮ ಹಿರಿಯ ನಾಯಕರಲ್ಲಿ ಸಾಮಾಜಿಕ ಶೈಕ್ಷಣಿಕ ಚಿಂತನೆಗಳು ಎಂಥ ನಮ್ಮ ಅಧಿಕಾರಿಗಳೇ ಹಾಗೂ ಶಾಲಾ ಸಮಿತಿಯ ಅಧ್ಯಕ್ಷ ಸದಸ್ಯರೇ ಹಾಗೂ ಬಹುಶಃ ಈ ಒಂದು ಶಾಲಾ ಮತ್ತು ಕಾಲೇಜಿನ ಮುಖ್ಯ ಶಿಕ್ಷಕ ವರ್ಗದವರೇ, BO ಆದಂಥ ಈಶ್ವರ್ ಅವರೇ, ಅವೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರೇ, ಮುಂದಿರುವ ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕ ವರ್ಗದವರೇ, ಮಾಧ್ಯಮದ ಸೋದರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇವತ್ತು ಬಹುಶಃ ಶಾಲಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಇವತ್ತು ಅಭಿನಂದಿಸ್ತೇನೆ. ಅದು ಪ್ರೈಮರಿ ಶಾಲೆ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜಲ್ಲಿ ತಾವೆಲ್ಲರೂ ಸೇರಿಕೊಂಡು ಸಂತೋಷದ ಸಂಭ್ರಮದ ಒಂದು ದಿವಸದ ಆಚರಣೆ ಮಾಡುವ ಮೂಲಕ ಇಲ್ಲಿಯ ಎಲ್ಲ ವಿದ್ಯಾರ್ಥಿನಿಗೆ ಪ್ರೋತ್ಸಾಹ ಕೊಡುವಂತಹ ಮತ್ತು ಪ್ರೇರಣೆ ಕೊಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಶನಿವಾರ ಬಹುಶಃ ಮೊನ್ನೆ ಶನಿವಾರದ ಬಹುಶಃ ನಾನೇ ಹೇಳಿ ಬಹುಶಃ ಕಾರ್ಯಕ್ರಮ ಎಲ್ಲ ಫಿಕ್ಸ್ ಆಗಿತ್ತು. ನನಗೆ ಬೇರೆ ಬೇರೆ ಮೀಟಿಂಗ್ ಆದ ಕಾರಣ ನಾನು ಶನಿವಾರ ಎಲ್ಲ ಆದಿತ್ಯವಾರ ಮಧ್ಯಾಹ್ನ ನಂತರ ಅದು ನೋಡುವಂತ ಇದ್ದಾಗ ನನಗೆ ಬೇಕಾಗಿ ಮತ್ತೆ ಅದನ್ನು ಆದಿತ್ಯವಾರ ಸೋಮವಾರ ಇವತ್ತು ಮಧ್ಯಾಹ್ನದ ನಂತರ ಇದನ್ನು ಅವರು ಫಿಕ್ಸ್ ಮಾಡಿದರು. ಆದರೆ ಸುಳ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಪುತ್ತೂರಿನಲ್ಲಿ ಮಿತ್ರನ ಭೇಟಿ ಮಾಡಿ ಇಲ್ಲಿ ಬರೋ ಸಂದರ್ಭದಲ್ಲಿ ಸ್ವಲ್ಪ ತಡವಾದರೂ ಕೂಡ ನನಗೆ ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಜೊತೆ ಇದ್ದು ಈ ಎಲ್ಲ ವಿದ್ಯಾರ್ಥಿಗೆ ಗೌರವ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ದೇರ್ಲಕಟ್ಟೆ ಸರ್ವ ಕಿರಿಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಬರೀ ಯಾವುದು ಕೂಡ ಇರಲಿಲ್ಲ, 4-5 ಕ್ಲಾಸ್ ರೂಮ್ ಇದ್ದಂಥ ಮಾತ್ರ ಶಾಲೆ. ಆದರೂ ಕೂಡ ಹೆತ್ತವರು ಈ ಶಾಲೆಗೆ ತಮ್ಮ ವಿದ್ಯಾರ್ಥಿಯನ್ನು ಕಲಿಸಿಕೊಂಡು ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಟ್ಟು ಈ ಒಂದು ಶಾಲೆಯ ಬೆಳವಣಿಗೆಗೆ ತಮ್ಮದೇ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷನಾಗಿದ್ದೇನೆ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವರ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಅದು ಬಹುಶಃ ಹಿಂದೆ ಬಂದ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಸದಸ್ಯರಿಂದ ಹಿಡಿದು ಈಗಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರ ತನಕ, ಅದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನ ಹಿಂದಿನ ಎಲ್ಲ ಸದಸ್ಯರು, ನಮ್ಮ ಹಿಂದಿನ ಎಲ್ಲ ಶಾಸಕರು ಮಿತ್ರರು ಕೂಡ ಅವರವರ ಕಾಲದಲ್ಲಿ ಅವರಿಂದ ಆಗುವಂತಹ ಆ ಒಂದು ಸೇವೆಯಲ್ಲಿ ಸಲ್ಪಿಸಿ ಅವರನ್ನು ಕೂಡ ಕೊಟ್ಟ ಕೊಡುಗೆಗೆ ಅವರು ಕೂಡ ಇವತ್ತು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಈ ಕ್ಷೇತ್ರ ಶಾಸಕನಾಗಿ ಬಂದ ನಂತರ ಏನೆಲ್ಲ ಇವತ್ತು ಮೂಲಭೂತ ಸೌಕರ್ಯದ ಕಡಿಮೆ ಇತ್ತಾ ಎಲ್ಲವೂ ಕೂಡ ಇವತ್ತು ಬಗೆಹರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಹಂತವಾಗಿ ಮಾಡಿದ್ದೇನೆ. ಬಹುಶಃ ನೀವು ಯಾವುದೆಲ್ಲ ಇವತ್ತನ್ನು ಕಟ್ಟಡ ಕೇಳಿದರೆ ಇವರೆಲ್ಲ ಕಾಣಲಿಕ್ಕೆ ಬಹುಶಃ ನಾನು ಬಂದ ನಂತರ ಬಹುತೇಕ ಎಲ್ಲ ಕಟ್ಟಡ ಇದೊಂದು ಬಿಟ್ಟು ಬಹುತೇಕ ಎಲ್ಲ ಮತ್ತೊಂದು ಕೆಳಗಿನ ಭಾಗ ಬಿಟ್ಟು ಬಹುತೇಕ ಅದು ಹಳೆ ಬಿಲ್ಡಿಂಗ್ ಹೋಗಿದೆ. ಈಗ ಎಲ್ಲವೂ ಕೂಡ ಇವತ್ತು ಹೊಸತಾಗಿ ಇವತ್ತು ನಿರ್ಮಾಣ ಇವತ್ತುಗೊಂಡಿದೆ. ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ, ದೇವಲಕಟ್ಟೆ ಈ ಒಂದು ಕೇಂದ್ರ ಭಾಗದಲ್ಲಿ ಖಾಸಗಿ ಶಾಲೆಗಳು ಭಾಳಷ್ಟು ಇದ್ದರೂ ಕೂಡ, ಬೇರೆ ವ್ಯವಸ್ಥೆ ಇದ್ದರೂ ಕೂಡ, ಹತ್ತಿರದಲ್ಲಿ ಇನ್ನಿತರ ವ್ಯವಸ್ಥೆ ಕೂಡ ಈ ನಗರ ಮಟ್ಟದ ಮತ್ತು ಒಂದು ಕೇಂದ್ರ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ 1000ಕ್ಕಿಂತ ಅಧಿಕ ವಿದ್ಯಾರ್ಥಿ ಇದ್ದರೆ ಅದು ಈ ಶಾಲೆಯ ಶಿಕ್ಷಣ ಒಂದು ತೋರಿಸ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು, ಅದು ಹಿಂದೆ ಕೆಲಸ ಮಾಡಿದವರು ಈಗ ಕೆಲಸ ಮಾಡೋರು ಕೂಡ ನಾನು ಬಹುಶಃ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಅತ್ಯಂತ ಪ್ರೀತಿಯ ಸೇವೆ ಮತ್ತು ಶಿಕ್ಷಣ ಮುಖಾಂತರ ಎಲ್ಲ ವಿದ್ಯಾರ್ಥಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಹೆತ್ತವರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಲಿಕ್ಕೆ ತಾವು ಇವತ್ತು ಯಶಸ್ವಿಯಾಗಿದ್ದೀರಿ. ವಿದ್ಯಾರ್ಥಿಗಳ ಹೆತ್ತವರು ಈ ಒಂದು ಶಾಲೆಯ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಇದ್ದ ಕಾರಣ ತಮ್ಮ ಮಕ್ಕಳನ್ನು ಕಲಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಬಹುಶಃ ಕಾದವರು ಸತ್ತವರು ಇದ್ದಿರ್ತಾವೆ, ಕಬೀರ್ ಇವರೆಲ್ಲ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡಬೇಕಂತ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಬಹುಶಃ ಎಲ್ಲ ಊರವರಿದ್ದಾರೆ. ಇವತ್ತು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ ನಂತರ
ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಯಾಕೆ ಸರ್ಕಾರ ನಾವು ಮತ್ತೆ ಅದಕ್ಕೆ ಶಾಂಕ್ಷನ್ ಮಾಡಿಸಿದ್ದು, ಅದು ನೀವು ಮುಂದೆ ನಿಂತು ಸಹಕಾರ ಪಡೆದುಕೊಂಡು ನಿಮ್ಮಿಂದ ಆಗುವಂಥ ಎಲ್ಲ ಪೇರೆಂಟ್ಸ್ ಸಹಕಾರ ಪಡೆದುಕೊಂಡು ಇಲ್ಲಿ ಸ್ಥಿತಿಗೆ ಹೊರಡ್ಕೊಂಡಿದ್ದಾರೆ. ಎಲ್ಲರ ಸಹಕಾರ ಪಡೆದುಕೊಂಡು ಬಹುಶಃ ಅಲ್ಲಿ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿ ಇದಕ್ಕೆ ಕಾಲೇಜು ಮಾತ್ರ ಅಲ್ಲ, ನನಗೆ ಅತ್ಯಂತ ಸಂತೋಷ ಅಂತಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲಾಗಿ ಈ ಶಾಲೆ ಇವತ್ತು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ನನಗೆ ಇವತ್ತು ಒಂದು ಮೊಂಟೆಪೋದವರಲ್ಲಿ ನನ್ನ ಶಾಲೆ ಇದೆ, ಅಲ್ಲಿ ಕೂಡ ನಾನು ಸೇರುವಾಗ 400-500 ಮಕ್ಕಳಿದ್ದರು. ಎಲ್ಲರ ಸಹಕಾರ ಪಡೆದುಕೊಂಡು 1200 ಹೆಚ್ಚು ಅಲ್ಲಿ ಇವತ್ತು ವಿದ್ಯಾರ್ಥಿಗಳು ನಮಗೆ ಅಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಬಹುಶಃ ನಮಗೆ ಶಾಲೆ ಕಟ್ಟಡ ಸಾಕಾಗದೆ ಬೆಳಿಗ್ಗೆ ಒಂದು ಬ್ಯಾಚ್ ಮಧ್ಯಾಹ್ನ ಒಂದು ಬ್ಯಾಚ್ ಆಗುವಂಥ ಆ ಒಂದು ಸಂದರ್ಭ ಕೊಡಿತು. ಅದನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಿ ಈಗ ಎಲ್ಲ ರೀತಿಯ ಬಿಲ್ಡಿಂಗ್ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಕೂಡ ಬಹುತೇಕ ಎಲ್ಲ ರೀತಿಯ ಬಿಲ್ಡಿಂಗ್ ಇವತ್ತು ಆಗಿದೆ. ಎಷ್ಟೇ ಅತ್ಯುತ್ತಮ ಆದರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಬರುವಾಗ ಮೂಲಭೂತ ಸೌಕರ್ಯ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಅದಕ್ಕಾಗಿ ಬಹುಶಃ ಈಗಾಗಲೇ ಈ ಶಾಲೆಗೆ ಈ ವರ್ಷ ಕಳೆದ ವರ್ಷದ ಅವಧಿಯಲ್ಲಿ ವಿಶೇಷವಾಗಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ನೂತನವಾದ ಸಪ್ರೇಟ್ ಇವತ್ತು ಬ್ಲಾಕಲ್ಲಿ ಬಹುಶಃ ಮುಂದಿನ ದಿನ ಕೆಲಸ ಪ್ರಾರಂಭ ಆಗ್ತದೆ. ಆ ಒಮ್ಮೆ ಕೆಲಸ ಪ್ರಾರಂಭ ಆದ ನಂತರ ಇಲ್ಲಿ ಸಂಪೂರ್ಣವಾಗಿ ಆ ಚಿತ್ರಣ ಬದಲಾವಣೆ ಮಾಡೋ ರೀತಿಯಲ್ಲಿ ಈ ಒಂದು ಕಟ್ಟಡಕ್ಕೂ ನಾವು ಬದಲಾವಣೆ ಮಾಡಿಕೊಂಡು ಇಲ್ಲಿ ಕೂಡ ಇದನ್ನು ಮಳೆಗಾಲದಲ್ಲಿ ನೀರು ಸೋರ್ತದೆಂಬ ಕಂಪ್ಲೇಂಟ್ ಕೂಡ ಇವತ್ತು ನನಗೆ ಇದೆ. ಇದನ್ನೆಲ್ಲ ಕೂಡ ಹಂತವಾಗಿ ಬದಲಾವಣೆ ಮಾಡುವ ಯೋಜನೆಗೆ ನಿಮ್ಮೆಲ್ಲರ ಸಹಕಾರ ಇರುವಂಥ ಅವಕಾಶ ಇವತ್ತು ನಮಗೆ ಆಗಲಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಮ್ಮನ್ನು ಇವತ್ತು ನಮ್ಮ ಈಗಿನ ಅಧ್ಯಕ್ಷರಾಗಿ ಬಹುಶಃ ಯೂಸುಫ್ ಅವರು ಇದ್ದಾರೆ, ಪ್ರೈಮರಿಯಲ್ಲಿ ಇಬ್ರಾಹಿಂ ಇದ್ದಾನೆ, ಕಾಲೇಜಿನಲ್ಲಿ ಯಾರು ಕಬೀರ್ ಅವರು ಇದ್ದಾರೆ. ಈ ಹಿಂದೆ ಪಾಪ ನಮ್ಮನ್ನು ಅಗಲಿದಂಥ ಬಹುಶಃ ಹೈಸ್ಕೂಲ್ನಲ್ಲಿದ್ದಂತಹ ನಮ್ಮ ಇಸ್ಮಾಯಿಲ್ ಪನೀರ್ ಅವರು ಬಹುಶಃ ಅವರದೇ ಆದ ಒಂದು ಸಮಾಧಾನದ ರೀತಿಯಲ್ಲಿ ಒಂದು ಅಧ್ಯಕ್ಷರಾಗಿ ಅವರೊಂದು ಕೆಲಸ ಅವರಷ್ಟೇ ಒಂದು ಸಮಾಧಾನದ ರೀತಿ ಎಲ್ಲರೂ ಕೂಡ ಕ್ರೋಢೀಕರಿಸಿಕೊಂಡು ಹೋಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅವರವರಷ್ಟಕ್ಕೆ ಆ ಕೆಲಸ ಮಾಡಿಕೊಂಡು ಹೋಗೋಂಥ ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಎಲ್ಲ ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅದು ಮತ್ತು ಶಾಶ್ವತವಾಗಿ ಅವರನ್ನು ಖಂಡಿತವಾಗಿ ನಾವೆಲ್ಲ ನೆನಪಿಟ್ಟುಕೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋಣ. ನಾನು ದೀರ್ಘವಾಗಿ ಮಾತಾಡದೆ ಮುಂದೆ ಇನ್ನಷ್ಟು ನಾನು ಆಗಾಗ ಬರ್ತಾ ಇರ್ತೇನೆ. ಅದಕ್ಕಾಗಿ ಬಹುಶಃ ಮುಂದಿನ ದಿನ ಬಂದಾಗ ಹೆತ್ತವರಿಗೆ ಮಕ್ಕಳಿಗೆ ಇನ್ನಷ್ಟು ಮಾತಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿ ಯಾರು ಇವತ್ತು ಮಾರ್ಕ್ ಪಡೆದು ಬೇರೆ ಬೇರೆ ಕಾಲೇಜಿಗೆ ಹೋಗಿದ್ದೀರಾ, ಮುಂದಿನ ದಿನದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮೆಲ್ಲ ದೊಡ್ಡ ಪ್ರಾರ್ಥನೆ ಮತ್ತು ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿಯ ಬಹುಶಃ ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದದವರಿಗೆ, ಅದು ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಎಲ್ಲರಿಗೂ ಕೂಡ ಬೇರೆ ಬೇರೆ ನೂರಾರು ಸಮಸ್ಯೆಗಳಿದೆ. ನಾನು ಇಲ್ಲ ಅಂತ ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಎಲ್ಲವೂ ಕೂಡ ಕೂಡಿಸಿಕೊಂಡು ಕ್ರೋಢೀಕರಿಸಿ ಒಗ್ಗಟ್ಟಾಗಿ ಆ ಒಂದು ಸಂಸ್ಥೆಯನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ಅದು ಮುಂದೆ ಕೂತ್ಕೊಂಡು ಬಹುಶಃ ನಾವೆಲ್ಲ ಜೊತೆಯಾಗಿ ಕೆಲಸ ನಾವು ಮಾಡುವ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ನಿಂದ ಯಾರದೇ ಒಂದು ಸಲಹೆ ಸೂಚನೆ ಇದ್ದರೂ ಕೂಡ ದಯವಿಟ್ಟು ನನ್ನ ಗಮನಕ್ಕೆ ತರುವಂಥ ಕೆಲಸ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆಗೆ ನಮಗೆ ಸಹಕಾರ ಕೊಟ್ಟಂಥ ನೀತಿ, ಯಾಕೆ ಹೇಳಿದರೆ ಹಿಂದೆ ನಮಗೆ ಶೀಟ್ ಸೈಡ್ ಆಗಬೇಕಂತ ಕೇಳಿದಾಗ ನಾನು ನಿತ್ಯ ಸಂಸ್ಥೆಯ ವಿಶಾಲಗಳಿಗೆ ಹೇಳಿದಾಗ ತಕ್ಷಣ ಅದಕ್ಕೆ ಒಪ್ಪಿ ಅದನ್ನು ನಮಗೆ ಪಾರ್ಟಿಷನ್ ಮಾಡಿ ಕಟ್ಟಿಕೊಟ್ರು. ಮೇಲೆ ಬೋದಲ್ಲಿ ಮತ್ತೆ ನೋಡುವಾಗ ಫಾಲ್ ಸೀಲಿಂಗ್ ಇಲ್ಲ, ಬಿಸಿ ನಮಗೆ ಭಾಳ ಮಕ್ಕಳೆಲ್ಲ ನಾನು ವಿದ್ಯಾರ್ಥಿನ ಭೇಟಿ ಕೊಟ್ಟಂಥ ಕೆಲಸಲ್ಲಿ ಹೇಳಿದರು, ನಮಗೆ ಭಾಳ ಬಿಸಿಲಿರ್ತದೆ, ಇಲ್ಲಿ ಫ್ಯಾನ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳಿಕೊಂಡು ಆ ಬೇಡಿಕೆ ಕೂಡ ತುಂಬ ವಿದ್ಯಾರ್ಥಿಗಳಿತ್ತು. ಅದಕ್ಕೆ ಮತ್ತೆ ಮಾತಾಡಿದಾಗ ಅದಕ್ಕೆ ಫಾಲ್ ಸೀಲಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಸುಸಜ್ಜಿತವಾಗಿ ಅದನ್ನೊಂದು ಹಾಲ್ ಒಂದು ರೂಮ್ಸ್ ಆಗಿ ಇವತ್ತು ಪರಿವರ್ತನೆ ಮಾಡಿ ಕನಿಷ್ಠ ನಮಗೆ ಬಿಲ್ಡಿಂಗ್ ಎಷ್ಟು ತನಕ ಕಟ್ಟಲಿಕ್ಕೆ ಆಗ್ತದೆ ಅಲ್ಲೇ ತನಕ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳೋ ಕೆಲಸ ಕೂಡ ಆಗಿದೆ. ಮತ್ತು ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಯಾರು ಗೌರವ ಪಡೆದಿದ್ದಾರೆ ಅವರಿಗೆ ಇವತ್ತು ಮತ್ತು ಸಣ್ಣ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ಕೊಟ್ಟಂಥ ನಮ್ಮ ಹಮೀದ್ ಹಾಯ ಇದ್ದಾರೆ, ಅವರ ತಂದೆ ಕೊಟ್ಟಿದ್ದಾರೆ. ಹಮೀದ್ಗೂ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ನನ್ನ ಸನ್ಮಿತ್ರ ಅಂತ ಶಕೀಲ್ ಅವರು ಬಹುಶಃ ಇವತ್ತು ದುಬೈಯಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಮತ್ತು ಕೆಲಸದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಕೂಡ ಇವತ್ತು ಸಹಕರಿಸಿ ಮಾಡಿದ್ದಾರೆ. ಆ ಒಂದು ಸಂಸ್ಥೆಗೂ ಕೂಡ ಶಕೀಲ್ ಚಾರಿಟಬಲ್ ಟ್ರಸ್ಟ್ನ ಆ ಒಂದು ಸಂಸ್ಥೆಗೂ ಸಹ ಮಿತ್ರರಿಗೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನು ಈ ಊರ ಎಲ್ಲ ನಮ್ಮ ಕ್ಲಬ್ ಭಾಳಷ್ಟು ಇದೆ, ಬೇಲಕಟ್ಟೆಯಲ್ಲಿ ಭಾಳಷ್ಟು ಇವತ್ತು ವಿವಿಧ ಸಂಘ ಸಂಸ್ಥೆಗಳ ಕ್ಲಬ್ ಇದೆ ಇದರಲ್ಲಿ ಅಲ್ವಾ. ಅದಕ್ಕೆ ನಾನು ಎಲ್ಲ ಕ್ಲಬ್ಬಿನವ್ರಿಗೆ ಹೇಳಿಷ್ಟೇ, ನೀವೊಂದು ಮ್ಯಾಚ್ ಕ್ರಿಕೆಟ್ ಮಾಡುವಾಗ ಎಷ್ಟು ಗೌಜಿ, ಎಷ್ಟು ಗಮ್ಮತ್ತು, ಎಷ್ಟು ಹೋರಾಟ, ಅದರಲ್ಲಿ ಲೈಟಿಂಗ್ ಏನು, ಪಟಾಕಿ ಏನು, ಭಯಂಕರ ಎಷ್ಟು ಲಕ್ಷ, ಮತ್ತು 1 ಲಕ್ಷ 2 ಲಕ್ಷ ರೂಪಾಯಿಯ ಪ್ರೈಸ್ ಇಟ್ಟುಕೊಂಡು ನಿಮ್ಮ ಈ ಒಂದು ಕ್ರಿಕೆಟ್ ಆಟವನ್ನು ನೀವು ನಡೆಸ್ತೀರಿ. ನೀವು ನಡೆಸಬೇಡಿ ಅಂತ ಹೇಳುವುದಿಲ್ಲ.
ಅಷ್ಟು ನೀವೇನು ಕೊಟ್ಬಿಟ್ಟು ವರ್ಲ್ಡ್ ಕಪ್ ಎಲ್ಲ ಇದನ್ನು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಡುವಂಥದ್ದು ಅದನ್ನೆಲ್ಲ ಫೀಸ್ ಆದಷ್ಟು ಪ್ರೈಸ್ ಎಲ್ಲ ಕಡಿಮೆ ಮಾಡಿ, ಖರ್ಚೆಲ್ಲ ಕಡಿಮೆ ಮಾಡಿ ಸಾಂಕೇತಿಕವಾದ ಪ್ರೈಸ್ ಇಟ್ಟು ಆ ಉಳಿದ ದುಡ್ಡನ್ನೆಲ್ಲ ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಟ್ಟರೆ ಅದು ಯಾವ ಕೂಡ ತಗೊಂಡು ಹೋಗೋದಿಲ್ಲ, ಅಧ್ಯಕ್ಷರಾಗಿ ತಗೊಂಡು ಸಾಧ್ಯವಿಲ್ಲ. ಪರೋಕ್ಷವಾಗಿ ಇಲ್ಲಿ ಕಲಿಯುವಂಥ ನಿಮ್ಮ ಊರಿನ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಣ್ಣ ತಮ್ಮಂದರಿಗೆ, ನಿಮ್ಮ ಸೋದರ ಮಕ್ಕಳಿಗೆ ಅಲ್ಲಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ಆ ರೀತಿಯ ಈ ಶಾಲೆ ನಮ್ಮ ಶಾಲೆ ಎಂಬ ಅಭಿಮಾನ ಈ ಪ್ರತಿಯೊಂದು ಗ್ರಾಮಸ್ಥರ ಮನಸ್ಸಿಗೆ ಇವತ್ತು ಬರಬೇಕು. ಈ ಶಾಲೆ ನಮ್ಮ ಶಾಲೆ ಅಂತೇಳಿ ಪ್ರತಿಯೊಂದು ಹೆತ್ತವರ ಗಮನಕ್ಕೆ ಒಂದು ಬಂದು ಅವ್ರಿಗೆ ಅಭಿಮಾನಕ್ಕೆ ಬರುವಂತಹ ಅವಕಾಶ ಆಗಬೇಕು. ಪ್ರತಿಯೊಂದು ಹೆತ್ತವರು ತಾಯಿಂದಿರು ಈ ಒಂದು ಶಾಲೆ ನನ್ನ ಮಗ ಕಲಿಯುವಂಥ ಶಾಲೆ ಅದು ನಮ್ಮ ಶಾಲೆ ಅಂತ ಎನಿಸಿಕೊಂಡು ಶಿಕ್ಷಕ ವರ್ಗದವರಿಗೆ, ಶಾಲಾ ಸಮಿತಿಗೆ ಆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಾಗ ಅದು ಪರೋಕ್ಷವಾಗಿ ಅವರ ಮಕ್ಕಳ ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಆಗ್ತದೆ. ಈ ಶಾಲೆ ನಮ್ಮ ಊರಿನ ಅಭಿಮಾನ ಶಾಲೆ ಹೇಳಿಕೊಂಡು ಇಲ್ಲಿರುವಂತೆಲ್ಲ ಸಂಘ ಸಂಸ್ಥೆಗಳು ಬಹುಶಃ ಮುಂದೆ ನಿಂತು ಆ ಒಂದು ಯೋಜನೆಗೆ ರೂಪಿಸಿಕೊಂಡು ವರ್ಷಕ್ಕೆ ತನ್ನಿಂದ ಆಗುವಂಥ ಸೇವೆ ಮಾಡುವಂಥ ಬಂದು ಏನಾಗಬೇಕಂತ ಕೇಳಿ ಸಣ್ಣ ಪುಟ್ಟ ವಿಚಾರ ಕೊಟ್ಟಾಗ ಹೇಗೆ ಹಮೀದ್ ಅವರು ಕೊಟ್ಟಿದ್ದಾರೆ, ಹೇಗೆ ಶಕೀಲ್ ಫೌಂಡೇಶನ್ ಕೊಟ್ಟಿದ್ದಾರೆ, ಹೇಗೆ CM ಫಾರೂಕ್ ಅವರು ಕೊಡ್ತಾರೆ, ಕೆಲವೊಮ್ಮೆ ಕೇಳಿದಾಗ ಕನಕರು ಕೊಡ್ತಾರೆ, ಕೆಲವು ಕೇಳಿದಾಗ ಇನ್ನಿತರ ಸಂಘ ಸಂಸ್ಥೆ ಹೊತ್ತು ಕೊಡ್ತಾರೆ, ಎಲ್ಲ ನಮ್ಮ ಸಿದ್ದಿಕ್ ಕೂಡ ಅವ್ರು ಕೊಡ್ತಾರೆ. ಬೇಕಾದ ಕಾಂಟ್ರಾಕ್ಟರ್ ಇವನಿರ್ತಾನೆ, ಎಂತ ಕೊಟ್ಟಿದ್ದೀರಿ ಕೊಡ್ಬೇಕು, ಏನು ಕೊಡ್ಲಿ ನಾವು ಶಾಲೆಗೆ. ಆದಾಗ ನಿಮ್ಮ ರೀತಿಯಿಂದ ಆ ಸಾಕಾರ ಮಾಡಿದ ಕೆಲಸ ಇವತ್ತು ತಾವೆಲ್ಲ ಇವತ್ತು ಮಾಡಬೇಕಂತ ಹೇಳಿ ನಾನು ಊರವ್ರ ಹತ್ರ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಾ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕನ್ನು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸಿ, ಇಲ್ಲಿರುವಂಥ ಕಲಿಯುವಂಥ ಎಲ್ಲ ಮಕ್ಕಳು ಭವಿಷ್ಯ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ತಾವೆಲ್ಲ ಕಂಡಿದ್ದೀರಿ. ಭಾಳಷ್ಟು ಜನ ಬೇರೆ ಬೇರೆ ಕೋರ್ಸಿಗೆ ಇವತ್ತು ಇಲ್ಲಿ ಕಲ್ತವ್ರೆ, ಬೇರೆ ಬೇರೆ ಕೋರ್ಸಿಗೆ ಇವತ್ತು ಮುಂದೆ ಹೋಗಿ ಇವತ್ತು ಬೇರೆ ಬೇರೆ ಹಂತದ ಇವತ್ತು ಸೇರಿಕೊಂಡಿದ್ದಾರೆ ಅಂತ ಹೇಳಿಕೊಳ್ತಾ ಬಹುಶಃ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಜೊತೆ ಬಂದು ಹೋಗಿ ಬಹುಶಃ ಇಲ್ಲಿ ಮಾತ್ರ ಅವಕಾಶ ಕಲ್ಪಿಸು ಅಂತ ಹೇಳಿಕೊಳ್ತಾ ಈ ಒಂದು ಶಾಲೆಯ ಬರೀ 75% ಮಾತ್ರ ಕೆಲಸ ಮುಗಿದಿದೆ. ಇನ್ನು 25% ಕೆಲಸ ಅಂಗನವಾಡಿಯ ಒಂದು ಕೊಠಡಿ ಇರಲಿ, ನಮ್ಮ ನಮ್ಮ ದಾಸ್ತಾನು ಕೊಠಡಿ ಇರಲಿ, ಈ ನೂತನವಾಗಿ ಬೇಕಾಗುವಂಥ ಈ ದಾಸ್ತಾನು ಕೆಲಸ, ಸ್ಟೋರ್ ರೂಮ್ದು ಕೆಲಸ ಸ್ಟಾರ್ಟ್ ಆಗಿದೆ, ಅಂಗನವಾಡಿದನ್ನು ಆಗಿದೆ, ಅದು ಕಂಪ್ಲೀಟ್ ಆಯಿತು. ಇದನ್ನು ಈಗ ಒಂದಲ್ಲಿಗೆ ಶಿಫ್ಟ್ ಮಾಡಬೇಕು, ಇದನ್ನೊಂದು ರಿಪೇರ್ ಮಾಡಬೇಕು. ಇಲ್ಲಿ ಸೈಡ್ ಬ್ಯೂಟಿಫುಲ್ ಗ್ರೌಂಡ್ ಮಾಡಿ ಆದಷ್ಟು ಶಿಫ್ಟ್ ಮಾಡಿ ಒಂದು ಮಾಡೆಲ್ ಆದ ಒಂದು ಅದೇ ದುಡ್ಡು ಬಂದಿದೆ ಅಲ್ಲ, ಓಕೆ. ಆದ ಕಾರಣ ನಾನು ಅಭಿನಂದನೆ ಸಲ್ಲಿಸಿ ನಾನು ಈ ಶಾಲಾ ಸಮಿತಿಯ ಅಧ್ಯಕ್ಷ ಸರ್ವ ಸದಸ್ಯರಿಗೂ ಮುಖ್ಯ ಶಿಕ್ಷಕರು ಎಲ್ಲರಿಗೂ ಕೂಡ ಅವರ ಸಹಕಾರ ಬೇರೆಯವರ ಸಹಕಾರ ಪಡ್ಕೊಂಡಿದ್ದಾರೆ. ಇವತ್ತು ಇದೇ ಫೌಂಡೇಶನ್ನಿಂದ ಒಂದು ಅವ್ರದ್ದು ಹೋಗಿ ಕೇಳಿಕೊಂಡಾಗ ಅವ್ರ ಬಹುಶಃ ನಮಗೆ ಇವತ್ತು ಒಂದು ಟೀಚರನ್ನು ಕೂಡ ಇವತ್ತು ನಮಗೆ ಅವರ ಪರವಾಗಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಾನು ಶಾಲಾ ಸಮಿತಿ ಅವರಿಗೆ ಹೇಳಿದಿಷ್ಟೇ, ಯಾರೆಲ್ಲ ಅನುಕೂಲಸ್ಥರಿದ್ದಾರೆ ನೀವರ ಹತ್ರ ಹೋಗಿ ಅವರು ಇವತ್ತು ಕೊಡಲಿಕ್ಕೆ ತಯಾರಾಗುವಂಥ ಕೆಲಸ ಆಗಿ ಇದ್ದಾರೆ. ನಾವು ಅಲ್ಲಿಗೆ ಹೋಗಬೇಕು, ನಾವು ನಮ್ಮ ಸ್ವಪ್ರತಿಷ್ಠೆಯನ್ನು ನಾವು ಬಿಡಬೇಕು. ಈಗಿನ ಪರಿಸ್ಥಿತಿಯನ್ನು ತಿಳಿದರೆ ಎಲ್ಲರಿಗೂ ಸ್ವಪ್ರತಿಷ್ಠೆ. ಇವರಲ್ಲಿ ಕೂತ್ಕೊಂಡು ಹೇಳಿಕೆ ಆಯಿತು, ಅವ್ರಿಗೆ ಗೊತ್ತಿಲ್ಲ ಅದು ದುಡ್ಡಿದೆ, ನಮ್ಮ ಶಾಲೆ ಕಷ್ಟದಲ್ಲಿದೆ, ಅವ್ರಿಗೆ ಕೊಡಲಿಕ್ಕೆ ಏನಂತ ಹೇಳಿ ಇವರು ಕೂತ್ಕೊಂಡು ಆಲೋಚನೆ ಮಾಡಲಿಕ್ಕೆ ಆಯಿತು. ಅವರಲ್ಲಿ ಮನೆಯಲ್ಲಿ ಕೂತ್ಕೊಂಡು ದುಡ್ಡಿದ್ದವನು ಆಲೋಚನೆ ಮಾಡಲಿಕ್ಕೆ ಆಯಿತು, ಇವ್ರಿಗೆ ಗೊತ್ತಿಲ್ಲ ದುಡ್ಡಿದೆ, ಇವ್ರು ನನ್ನ ಕೇಳಿದ್ರೇನು ಕೇಳಿ ನಾನು ಕೊಡ್ದಿಲ್ಲ ಅಂತ ಅವನು ಕೂತ್ಕೊಂಡು ಹೇಳಲಿಕ್ಕೆ ಆಯಿತು. ಇದೆಲ್ಲ ಬಿಟ್ಟು ಬಿಡಿ, ಅವ್ರ ಹತ್ರ ನೀವು ಹೋಗಿ ಹೇಳಿ. 10 ಜನ ಹತ್ರ ನೀವು ಕೇಳಿದರೆ ಈ ದೇವಲಕಟ್ಟೆಯಲ್ಲಿ ಕನಿಷ್ಠ ಒಂದು 5 ಜನ ನಿಮಗೆ ಮುಂದೆ ಬಂದು, 10 ಜನ ಕೇಳಿದರೆ 5 ಜನ ಖಂಡಿತವಾಗಿ ಮುಂದೆ ಬಂದು ನಿಮ್ಗೆ ಕೊಡುವಂಥ ಶಕ್ತಿ ಎಲ್ಲ ಭಾಳಷ್ಟು ಜನ ಇದೆ. ಏನು ಇದು ಸಣ್ಣ ಗ್ರಾಮ ಅಲ್ಲ, ನಿಮ್ಮ ದೇವಲಕಟ್ಟೆ ಅಂತೇಳಿ ಮಂಗಳೂರಿನಲ್ಲಿ ಕೂಡ ಇವತ್ತು ಹೆಚ್ಚು ಇವತ್ತು ಇಲ್ಲಿ ವ್ಯಾಪಾರ ಆಗಿದೆ, ವ್ಯಾಪಾರಸ್ಥರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಎಲ್ಲ ಕೂಡ ಇಲ್ಲಿದೆ, ಅಭಿವೃದ್ಧಿ ಆಗಿದೆ. ಆದ ಕಾರಣ ಈ ಊರವರ ಸಹಕಾರ ಪಡೆದುಕೊಂಡು ಇದೊಂದು ಊರ ಒಂದು ಶಾಲೆಗೆ ಪರಿವರ್ತನೆ ಮಾಡೋ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿಕೊಳ್ತಾ, ನಮ್ಮ ಅತ್ಯಂತ ಹಿರಿಯರಾಗಿರುವ ಯೂಸುಫ್ ಬಾಕನವರು ಬಹುಶಃ ಇದರ ಹೈಸ್ಕೂಲ್ನ ಅಧ್ಯಕ್ಷರಾಗಿ ಅಧಿಕಾರಿ ವಹಿಸ್ಕೊಂಡಿದ್ದಾರೆ. ವಿಶೇಷದ ಅನುಭವ ಅವರಿಗೆ ಖಂಡಿತವಾಗಿದೆ. ಪ್ರೈಮರಿ ಮತ್ತು ಕಾಲೇಜಿನ ಯುವಕರಾಗಿರುವಂಥ ಇವರು ಇದ್ದಾರೆ. ಆದ ಕಾರಣ ಅವರೆಲ್ಲ ಮಾರ್ಗದರ್ಶನ ಮುಂದೆ ಹೋಗೋದು ಅವಕಾಶ ಆಗಲಿ. ನಮ್ಮ ಮಾಜಿ ಅಧ್ಯಕ್ಷ ಸಜ್ಜಾಕ್ ಇರಲಿ, ನಮ್ಮ ಸತ್ತಾರ್ ಇರಲಿ,
ಇನ್ನಿತ ಎಲ್ಲರೂ ಕೂಡ ಇದು ಮುಂದೆ ನಿಂತು ಮತ್ತೆಲ್ಲ ನಮ್ಮ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಎಲ್ಲರೂ ಕೂಡ ಆಸಕ್ತಿತನ ಕೆಲಸವನ್ನು ನಿರ್ವಹಿಸ್ತಾರೆ. ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಸಮಸ್ಯೆ ಬಂದಾಗ ಕೂತ್ಕೊಂಡು ಚರ್ಚಿಸಿ ಬಗೆಹರಿಸಿ ಒಂದು ಒಗ್ಗಟ್ಟಿನ ಏಕತೆಯ ಸೋದರತೆ ಅತ್ಯಂತ ಸಂತೋಷದ ಒಂದು ಶಾಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವೆಲ್ಲ ಕೂಡ ಏನು ತಾವು ಇವತ್ತು ಕಾರ್ಯಕ್ರಮ ವಹಿಸಿದ್ದೀರ. ಅದು ಇನ್ನಷ್ಟು ಮುಂದೆ ಚೆನ್ನಾಗಿ ಹೋಗಲಿ ಹೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.